ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಚ್ಚಿ ವ್ಲಾಗ್. ಅಪ್ಪು ವೆಲ್ಕಮ್ ಬ್ಯಾಕ್ ಟು ಜಿಚ್ಚಿ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಜಿಚ್ಚಿ ವ್ಲಾಗ್. ಸೊ ನಮ್ಮ NID ಬರ್ಡೇ ಸೊ ನಮ್ಮತ್ತೆ ದೇವಸ್ಥಾನ ಓಪನ್ ಇವಾಗ ದೇವನ ಜೋಗ್ರಪುರ ಒಪ್ಪೆದು ಐಕ್ ನಮ್ಮ ನೆಂಟ್ಲಿ ತಿಂಡಿ ಕೊಟ್ಟರೆ ಪೋಪಣಿ ಅಂಚ ದವನ ಎಡ್ಡೆಡ್ ಪಂಡೆ ಎಂಗ್ಲಂಜಿ ನೀ ಫೋನಿಲ್ಲ ಯಾನ ನೀ ಸೋ ವ್ಲಾಗ್ ಮಾಡಿ ಕೆಟ್ಟ ಎಂಕಲಂಜಿ ಅಪ್ಪನ ಬರ್ಡೇ ಲೆಕ್ಕಡ್ ಒಂಜಿ ಫಸ್ಟ್ ಶರವ್ ದೇವಸ್ಥಾನ ಪೋನಿಲ್ಲ ಕಟ್ ಮಂಪೇನ ಬೊಕ್ಕ ಶರವ್ ದೇವಸ್ಥಾನ ಪೋನಿಲ್ಲ ಐದು ಬೊಕ್ಕ ಒಂಜಿ ಲಾಲ್ಬಾಗ್ ಒಂಜಿ ಬಿಜೈ ಪಂದ್ ಪ್ಲೇಸ್ ಉಂಡು ಅಲ್ಪ ಒಂಜಿ ಆಶ್ರಮ ಉಂಡು ಅಂಚ ಜೋಕ್ಲೆಗ್ ಒಂಜಿ ಇಲ್ಲೇ ಮಟ್ಟದ ಒಂಜಿ ಒಣಸು ಬರ್ಕ ಅಂತ ಬಂದು ಒಂಜಿ ಯೋಚನೆ ಮಂತದ ಇನ್ನು ಅಕ್ಕನಕ್ಲೆಕ್ಲ ಪ್ಲಾನ್ ಅಂಚದ್ದು ಪಿದಾಡ್ದ ತುಕ ಪೋಯಿ ಅವ್ರು ಗೊತ್ತುಜಿ ವಿಡಿಯೋ ದೆಪ್ಪರ ಆಪುನ ವಿಡಿಯೋ ದೆಪ್ಪ ಈಗ ವ್ಲಾಗ್ ಇನ್ನು ಎಂಡ್ ಮಂತ್ನಲ್ಲ ತೂಕ ಪೋಯ್ ಎಂಚಾಂಡ್ ಇರಗಿ ಸ್ಕೂಲ್ ಎಂಚಾಂಡ್ ಬನ್ಲೆ ಇರ್ನ ಸ್ಕೂಲ್ ಡೈರಿ ಹ್ಯಾಪಿ ಬರ್ಡೇ ಬಂದು ಜೋಗ್ಲೇಡಿ ರಜ್ಜಲ ಬಂದೆ ಹ್ಯಾಪಿ ಬರ್ಡೇ ಬಗ ಮ್ಯಾಮ್ ಅಂಚ ಸೇಮ್ ರಜ್ಜಲ ಬಂದೆ ಹ್ಯಾಪಿ ಬರ್ಡೇ ವಿಶ್ ಮಂತ್ರಿ ಇರಗ ಇರ ಗಿಫ್ಟ್ ಕೊಡ್ಜರಿ ಇರಗ ಗಿಫ್ಟ್ ಕೊಡ್ತಿದ್ದೀರಿ ದೈಗ ಈ ಇಂಜ ಸ್ಕೂಲ್ ಸೆಲೆಬ್ರೇಟಿಂಗ್ ಉಂಟೆ ಬಕ ನಾಮ ಇತ್ತೆ ಸೆಲೆಬ್ರೇಟಿಂಗ್ ಹೋಗ್ನೆ ಇನ್ನು ಆಲ್ರೆಡಿ ಗಿಫ್ಟ್ ಉಂದಿಲ್ಲಡೆ ಅಂದ ಆನ್ಲ ಇರಗ ಒಂಜಿ ಹ್ಯಾಪಿ ಬರ್ಡೇ ಅಂದ ಏರ್ಲ ಪೊನ್ನುಲು ಬಂದಿರ ವಿಶ್ ಮಂತಿರ ಪೊನ್ನುಲು ಏರ್ ಪೊನ್ನು ವಿಶ್ ಮಂತಿರ ನಿಕ್ ಜನಿಷಾ ಜನಿಷಾ ಬೊಕ್ಕ ಉಗೇರಿ ಜಾಗ ರಡ್ ಜನಿಷಾ ಆಯತಾ ಜನಿಷಾ ನಿಕ್ ವಿಶ್ ಮಂತರತ ಅಂದೆ ಥ್ಯಾಂಕ್ ಯು ಮಂಡನ ಅದಕ್ಕೆ ಬಂದೆ ಬೊಕ್ಕ ಬೊಕ್ಕ ನೆಕ್ಸ್ಟ್ ಪೀರಿಯಡ್ ನನಗೆ ಬೊಕ್ಕ ಗೊಬ್ಬಿಯರ ಚಾಕ್ಲೇಟ್ ಮಾತಾಗ್ಲ ಕೊರಿಯರ ಚಾಕ್ಲೇಟ್ ಮಾತ್ರ ಕೊಡಿ ಓಕೆ ಅಂಚೆ ಎಂಗ್ಲಿದ್ದು ಫೋನ್ ಇಲ್ಲ ಹೋದರ್ಪಾನ ಇಲ್ಲಿ ಹೋದರ್ಪಾನ ಹೋದ ಚಿಕ್ಕಿ ಬಂದಲ್ಲಿ ಚಿಕ್ಕಿ ಹೋದರ್ಪಾನ ಸಿಂಕ್ಲಿತ್ತೆ ಅಲ್ಪ ಉಲ್ಲ ಚಿನ್ನ ತಂಗುದಾನ ಕೇಂದ್ರ ಬಿಜೈ ಪಂದ್ ಬಿಜೈಡ್ ಮತ್ತೆ ಕೇಕ್ ಕಟ್ಟಿಂಗ್ ದಾದ ಮಾತಾಲ ಇಜ್ಜಿ ಜೋಕ್ಲೆಗ್ ಒಣಸ್ ಒಕ್ಕ ಪ್ರಾರ್ಥನೆ ಮನ್ಪೇರು ಒಕ್ಕ ಎರಡು ಪಾತ್ಯರ್ನಿ ಅಂಚ ಆಯ್ತ ಮುಲ್ತ ಪೂರ್ಣ ವಿಚಾರ ಒಂಜಿ ಅಲ್ಪದ ಅಧ್ಯಕ್ಷರು ಗೌರವಾಧ್ಯಕ್ಷರು ಪನ್ಪೇರು ರೈ ಪೋಯಿ ಬೊಕ್ಕ ಜೋಕ್ಲ ಫೋಟೋ ಮಾತ ದೆಪ್ಪೆರೆ ಎಲ್ಲ ಹೊಡಿಜ್ಜಿ ಅಂಚ ಅದು ವಿಡಿಯೋ ಮಾತ ದೆಪ್ಪರೆ ಜುಲೈಡ್ ಅಂಚ ಅದು ಸಾರಿ ಎರಡು ಪಾತ್ರ ಕೇನ್ಗ ದಾದ ಪನ್ಪೇರ್ ಈ ಸೇವಾ ಕೇಂದ್ರದ ದಾದ ಉದ್ದೇಶ ಸ್ವಲ್ಪ ಮಾತ ಉಂಡು ಮತ್ತು ಪನ್ಪೇರ್ ಪೊಯ್ ಸೇವಾ ತಂಡದ ಸದಸ್ಯರು ಮಡಿಲು ಸೇವಾ ಸಂಘ ನನ್ನ 13 ವರ್ಷಗಳಿಂದ ನನ್ನ ಕಾರ್ಯಾಚರಣೆ ಮಾಡುತ್ತಾ ನಡೆಸ್ತಾ ಬರ್ತಿದೆ. ಈಗ ಸರಿ ಸುಮಾರು 3 ತಿಂಗಳಿಂದ ಅದಕ್ಕೆ ಮಡಿಲು ಅಂತ ಹೆಸರು ಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಅಂದರೆ ಇದೆ ಆಶ್ರಮಗಳಿಗೆ ಊಟ ಕೊಡುವುದು ಮಾತ್ರ ಅಲ್ಲ, ಅಲ್ಲಿನ ಮಂದಿಯ ಕಷ್ಟ ಸುಖವನ್ನು ವಿಚಾರಿಸುವಂಥದ್ದು, ಅವರಿಗೆ ವೈದ್ಯಕೀಯ ನೆರವು, ಅವರಿಗೆ ಬಟ್ಟೆ ಬರೆಗಳ ನೆರವು ಮತ್ತು ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸ್ತಾ ಮತ್ತೆ ವಿಶೇಷವಾಗಿ ಕೆಲವು ಆಶ್ರಮಗಳಲ್ಲಿ ತುಂಬ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಅಷ್ಟೇ, ಸೇವೆ ಪುಣ್ಯ ಸಂಪಾದನೆಗಾಗಿ ಅಲ್ಲ, ಅದು ನಮ್ಮ ಕರ್ತವ್ಯ, ನಮ್ಮ ಸ್ಲೋಗನ್. ಆ ಸ್ಲೋಗನ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ಪ್ರತಿ ಆದಿತ್ಯವಾರಗಳು ನಾವು ಆ ಕೆಲಸಗಳನ್ನು ನಡೆಸ್ತಾ ಇದ್ದೇವೆ. ಅಲ್ಲದೆ ಕೆಲವು ಮನೆಯಲ್ಲಿ ತಂದೆ ತಾಯಿ ಮಾತ್ರ ಇರುವಂಥದ್ದು, ಅವರಿಗೆ ಮಕ್ಕಳಿದ್ರು ಮಕ್ಕಳು ನೋಡದೇ ಇರೋ ಮನೆಗಳನ್ನು ಸ್ವಚ್ಛತೆ, ಆ ಮನೆಗೆ ಬೇಕಾದಂಥ ಸಾಮಗ್ರಿಗಳು, ಅಡಿಗೆ ಸಾಮಗ್ರಿಗಳು, ಬಟ್ಟೆ ಬರೆಗಳನ್ನು ಕೊಡುವಂಥ ವ್ಯವಸ್ಥೆ. ಹಾಗಾದರೆ ಇಂಥ ಇಲ್ಲಿ ಚಿನ್ನರ ಸಂಗ್ರಾಮ ಆಗಲಿ, ಆಗ ಸಂವೇದನಾ ಸಂಸ್ಥೆ ಅಂತೇಳಿ ನಾಗೂರಲ್ಲಿದೆ, ಆಗ ಮೇರಮದ ಲಕ್ಷ್ಮಣಿ ಶಾಂತಿಧಾಮ ಅಂತೇಳಿ 40 ಜನ ಆಕ್ಟಿವ್ ಕಾರ್ಯಕರ್ತರು ಇದ್ದಾರೆ. ಅಕ್ಕಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ. ವಿದ್ಯಾರ್ಥಿ ತಂಡ ಅಂತಲೇ ಒಂದು 20 ಮಂದಿ ವಿದ್ಯಾರ್ಥಿ ತಂಡ ಇದೆ. ಹಾಗೆ ಇನ್ನು ನಾಡ್ದು ಭಾನುವಾರ ಒಂದು ಮಡಿಲು ಭಜನಾ ತಂಡ ಅಂತ ಮಾಡಲಿಕ್ಕಿದೆ. ನಾವು ಹೀಗೆ ಹೋದಲ್ಲಿ ಸ್ವಲ್ಪ ಭಜನೆ ಮಾಡಿದರೆ ಆ ವಾತಾವರಣ ಶುದ್ಧಿಗೊಳ್ತದೆ. ಕೆಲವರು ಭಜನೆ ಏನು ಅಂತಲೇ ಗೊತ್ತಿರುವುದಿಲ್ಲ. ಆ ಭಜನೆ ಹೇಳಿದಾಗ ಅವರಿಗೆ ಎಲ್ಲರಿಗೂ ಒಂದು ಖುಷಿ ಆಗ್ತದೆ. ಅದಕ್ಕೆ ಅದನ್ನು ಕೂಡ ಮಾಡಲಿಕ್ಕಿದ್ವಿ. ಮತ್ತೆ ತುಂಬಾ ಜನ ನಮಗೆ ಹೇಳ್ತಾರೆ, ನಾವು ಕೂಡ ಬರ್ತೇವೆ, ಇಂಥದ್ದು ಅಂತ ಎಲ್ಲಿ ಇಲ್ಲ, ನಾವು ಸ್ವಲ್ಪ ಬರ್ತಾ ಇದ್ದೇವೆ ಅಂತ. ನಾವು ನೋಡಿ ಅವರನ್ನು, ಅಂದರೆ ಮೇರೆ ಮೆಜರಲ್ಲಿ ಒಂದು ಆಶ್ರಮ ಇದೆ, ಎಲ್ಲ 50 ವರ್ಷ 80 ವರ್ಷದ ಮೇಲಿದ್ದವರೆಲ್ಲ
ಅಲ್ಲಿ ತುಂಬ ಸ್ವಚ್ಛತೆ ತುಂಬ ಕಡಿಮೆ ಇದೆ. ಅಲ್ಲಿ ಹೋದ್ರೆ ನಾವು ಅವರನ್ನು ಸ್ನಾನ ಮಾಡಿಸುವಂಥದ್ದು ಅಥವಾ ಕ್ಲೀನ್ ಮಾಡುವಂಥದ್ದು, ನಾವು ಯಾರಾದರೂ ಹೊಸಬರು ಬಂದಾಗ ನೀವು ಅಲ್ಲೇ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಲ್ಲಿ ಸೆಟ್ ಆದ್ರೆ ಅಲ್ಲಿ ನೋಡಿ ಗಲೇಜು ಇದು ಆಗ್ಲಿಕ್ಕಿಲ್ಲ ನಮಗೆ. ಅಂಥವ್ರನ್ನು ಖಂಡಿತ ನಾವು ಅಲ್ಲಿ ಅವರನ್ನು ಮುಂದಕ್ಕೆ ಬರಲಿಕ್ಕೆ ಇದು ಇಲ್ಲ. ಹಾಗಾಗಿ ಅಲ್ಲಿ ಸೆಟ್ ಆದ್ರೆ ಅವ್ರು ಎಲ್ಲಿ ಕೂಡ ಬರ್ತಾರೆ. ಸ್ವಚ್ಛತೆ ಮಾಡ್ಲಿಕ್ಕೆ ಇದೆ, ಗುಡಿಸುವಂತಿದೆ. ತುಂಬಾ ಜನ ನೋಡಿರ್ಬೋದು, ಖಾಲಿ ಆರ್ಡರ್ ಮಾಡ್ತಾರೆ, ಹಣ ಕೊಡ್ತಾರೆ, ಊಟಕ್ಕೆ ಕೊಡ್ತಾರೆ, ಅದರಲ್ಲಿ ಸೇವೆ ಮಾಡುವಂಥದ್ದು. ಇಂಥವ್ರನ್ನು ನಮ್ಮ ಸಂಸ್ಥೆಗೆ ನಾವು ಸೇರಿಸ್ತಾ ಇದ್ದೇವೆ. ಬಹಳಷ್ಟು ಜನ ಇದಕ್ಕೆ ನಾವು ಸಹ ಬರ್ತೇವೆ ಅಂತ ಹೇಳ್ತಾ ಇದ್ದೇವೆ. ಇದು ಇನ್ನಷ್ಟು ಮುಂದಕ್ಕೆ ಹೋಗ್ತದೆ ಅಂತ ನಮಗೆ ಖಂಡಿತ ನಂಬಿಕೆ ಇದೆ. ನಮ್ಮ ಮುಖ್ಯ ಇದರ ಉದ್ದೇಶವೇ ನಾವು ಸೇವೆ ಅಲ್ಲ, ಇದು ನಾವು ಸಮಾಜಕ್ಕೆ ಮಾಡುವಂತ ಒಂದು ಕರ್ತವ್ಯ. ಅದನ್ನು ನಾವು ಒಂದು ಧ್ಯೇಯವಾಗಿ ಇಟ್ಟುಕೊಂಡು ಮುಂದುವರಿತಾ ಇದ್ದೇವೆ. ಆದರೆ ನಮಗೆ ಎಲ್ಲರ ಸಹಕಾರ ಇದಕ್ಕೆ ಸಿಗ್ತಾ ಇದೆ. ಅದೇ ಒಂದು ತುಂಬಾ ಸಂತೋಷದ ವಿಷಯ. ನಮ್ಮೇನಿಲ್ಲ ನಮಗೆ 2-3 months ಒಂದು ಬಿಸ್ನೆಸ್ ಬಂದಿರ್ತಾರೆ. ನಮಗೆ 2 ಆಶ್ರಮ ಒಂದು ಬಂತು. ಸೊ ಎಲ್ಲ ಒಟ್ಟಿಗೆ ಹೊರ್ಕೊಂಡಿದ್ದೆ ಸಂದೀಪ್ ಹೆಂಗೆ ವಿಷಯ ಬಂಡೆ ಕೊಂಡು ಅನ್ನ ಮಗನ ಪೂರ ಮುಂಪನ ಸೆಲೆಬ್ರೇಷನ್ ಬಂದು ಅಂಚ ಒಂದೇನೆಲ್ಲ ಅದಕ್ಕೆ ಬಿಸ್ನೆಸ್ ಡಿಸ್ಕಸ್ ಮಾಡ್ತಾರೆ. ಇಂಚ ನಮಗೂ ಉಪ್ಕೊಂಡು ಅಂಚೆ ಪಕ್ಕ ನಮಗೆ ಮಸ್ತ್ ಜೋಕ್ಲೆಟ್ಗೆ ಅವಳ ನಮ್ಮನೆ ಕೇಕ್ ಹಾಕಿ ಸೆಲೆಬ್ರೇಷನ್ ಅದು ನೋಡಿ ಮಸ್ತ್ ಜನ ತೊಟ್ಟಿಗೆ ಸೆಲೆಬ್ರೇಷನ್ ಮಸ್ತ್ ಖುಷಿ ಆಗಿದೆ. ಅಂಚ ಬೈದಾಗಲೆಲ್ಲ ಮಸ್ತ್ ಖುಷಿ ನೋಡಿ ಬೈದಲ್ಲಿ ನನ್ನ ಫ್ರೆಂಡ್ಸ್ ಮಸ್ತ್ ಖುಷಿ ಆಗಿದೆ. ಅಂಚ ನಮ್ಮ ನನ್ನ ಫ್ರೆಂಡ್ಸ್ ಪ್ಲಾನ್ ಬೈದೀವಿ ಓಲನ ಓಡುದು ಅಕ್ಕ ನಕಲಿ ಪಂಡಿದ ಅನ್ಎಕ್ಸ್ಪೆಕ್ಟೆಡ್ ಏನ 5 ವರ್ಷ ಪ್ಲಾನ್ ಇರ್ತದೆ ಓಡಿಂದ ಪ್ಲಾನ್ ಇರ್ತದೆ ಇದೊಂದು ದಿಕ್ಕಂಡು ಇನ್ನೊಂದು ಖುಷಿಯಾണ് ಮಸ್ತ್ ಈ ಜೋಗಲ ಶಿಸ್ತು ಪ್ರಾರ್ಥನೆ ಒಂದು ಅದು ಪಲ್ಲದ ಕೇಂದ್ರ ದಿಕ್ಕಿನ ಒಂದು ರೀತಿ ನಿಯಮನ ಫಾಲೋ ಮಾಡ್ತೀನ ಮಾತಾಡೋದು ಸಿಸ್ಟಮ್ ದೂರ ಖುಷಿಯಾണ്. ಅದೇ ಫಸ್ಟ್ ಆಫ್ ಆಲ್ ಅದೇ ಥ್ಯಾಂಕ್ಸ್ ಮಾಡೋದು ನಿಕ್ಲಿಲ್ಲ ಮಾತಾಡಿಲ್ಲ ಟೀಮ್ ವರ್ಕ್ ಭಾರಿ ಖುಷಿಯಾണ്. ಸೊ ಎಡ್ಡವಾಡು ಮಾತಾಡಿಲ್ಲ ಫಸ್ಟ್ ಜೋಕಲ್ಲ ಮಸ್ತ್ ಖುಷಿ ಆಗಲಿ ಎಂಟ್ರಾದ ಮತ್ತೆ ಫುಲ್ದ ಅಥವಾ ನೇಜ್ ಶಿಸ್ತು ಹೊಡಿತದೆ ಮಸ್ತ್ ಖುಷಿ ಆಗಲಿ ಹೆಣ್ಮಕ್ಳು ನಿಕ್ಕಲ್ಲ ಮಾತಾ ಹೆಂಚಿನ ಮನ್ಪುನಂಚಿನ ಮೊದಲು ರೀತಿ ಅವ್ರ ವ್ಯವಸ್ಥೆ ಆವಡು ಫಸ್ಟ್ ಟೈಮ್ ಕಂಡಿದ್ದಾడు ಎಂದೇ ಪನ್ನಾಗ ಕಂಡಿದ್ದೆ ಸಂದೀಪೇರು ಅಂಚ ಆನ ಬಾಲದ ಬರ್ತಡೆ ಬಂದಿருந்து ಆಗ ಮುಜಿ ಬಾಲೆಗೆ ಪನಂತೆ ಇಂಚ ಇಂಚ ಅಂದ ಪಾರ್ಟಿ ಇದ್ದೇನು ಕೇಕ್ ಕಟ್ಟಿಂಗ್ ಇದ್ದಕ್ಕೆ ಅಂತೆ ಯಾಕೆ ನಾವು 3 ಇಂಚ ಮನ್ಪುನಿ ಇಂಚ ನನಗೆ ಗೊತ್ತಾವ ಈಗ ಇಂಚ ಚೇಂಜ್ ಆಗ ನನ್ನ ಮೈಂಡ್ ಜೋಕ್ ಆಟೋಮೆಟಿಕ್ ಆಗಿ ಅಂಚ ಮಸ್ತ್ ಖುಷಿ ಆಗಿ ನಿಕ್ಲಿಲ್ಲ ನಿಕ್ಲೆ ಮಸ್ತ್ ಥ್ಯಾಂಕ್ಸ್ ಮಾತಾಡಿಲ್ಲ ಜೋಕ್ಲೆಲ್ಲ ಮತ್ತೆ ಮುನ್ಪದ ಹಾಕ್ಲಿಲ್ಲ ಸ್ಟಾಫ್ ಹಾಕ್ಲಿಲ್ಲ ಮಾತಾಡಿಲ್ಲ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ ಯು. ವೆರಿ ಸ್ಪೆಷಲ್ ಥಿಂಗ್ ಇಲ್ಲಿ ಹೇಳುವಾಗ 5 ವರ್ಷ ನಾವು ಇದು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೇವೆ. ಆದರೆ ಇಲ್ಲಿ ಒಂದು ವಿಶೇಷ ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಹಾಗಾಗಿ ನಿಜವಾಗಿ ಹುಟ್ಟುವ ಹಬ್ಬ ಅನ್ನುವಂಥದ್ದನ್ನು ಹೀಗೆ ಆಚರಿಸಿದರೆ ಇದೊಂದು ಬಹುಶಃ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ನಿಮ್ಮ ಕುಟುಂಬಕ್ಕೆ ನೀವೆಲ್ಲರೂ ಪರಿವಾರ ಸಮೇತ ಯು ಹ್ಯಾವ್ ಕಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ತುಂಬ ಖುಷಿ. ಹಾಗಾಗಿ ಭಗವಂತ ನಿಮ್ಮ ಕುಟುಂಬಕ್ಕೆ ನಿಮ್ಮ ಎಲ್ಲ ಸಂತೋಷ ಅದೆಲ್ಲ ನಿಮ್ಮ ಪರಿವಾರದವರಿಗೂ ಸ್ನೇಹ ಸೌಹಾರ್ದ ಸಾಮರಸ್ಯದ ಜೀವನವನ್ನು ಕೊಡಲಿ. ಮನೆ ಕುಟುಂಬದವರೆಲ್ಲರೂ ಸುಖ ಶಾಂತಿಯಿಂದ ನೆಲೆಸುವ ಒಂದು ಆಶೀರ್ವಾದ ಭಗವಂತ ಮಾಡಲಿ ಅಂತ ಮಡಿಲು ಸಂಘದ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಆಂಡ್ ಎಂಕಲ್ ಸೇವಾಶ್ರಮಕ್ಕೆ ಪೋದು ಬತ್ತ ಚಿನ್ನರ ತಂಗುದಾಣ ಬಿಜಯ್ ಅಲ್ಪ ಪೋದು ಬತ್ತದ ತೂಯರ್ ನಿಕುತ್ತೆ ವಿಡಿಯೋ ಎಂಚ ಪಂಡೇರು ದಾದ ಎಂಚ ಸಿಸ್ಟಮ್ಯಾಟಿಕ್ ಆದ ನಟ್ಟೊಂದು ಪೋನುಂಡು ಒಂದು ಥ್ಯಾಂಕ್ ಯು. 25 ಜೋಕ್ಲಿತ್ತೇರು ಅನಾಥ ಜೋಕ್ಲಿತ್ತೇರು. ಸೊ ಅಕ್ಲೋಡಿಗೆ ನಮ್ಮ ಒಂಜಿ ಸೆಲೆಬ್ರೇಷನ್ ಬಂತ ಪಂಡ ವೆಸ್ಟರ್ನ್ ಸ್ಟೈಲ್ ನಮ್ಮನೆ ಆಯ್ನ ಒಂಜಿ ಕಲ್ಚರ್ ನಾವು ಮಂತ ಸರಿ ನಮ್ಮ ಸಂಸ್ಕೃತದ ಶ್ಲೋಕ ಪಂಡದು ಖುಷಿ ಆಯ್ತು. ಮಸ್ತ್ ಜೋಕ್ಲೆಟ್ಗೆ ಬಗ ಬಾಲೆಪುರ ಬಲಸೆ ಜೋಕ್ಲೆಪುರ ಜೋಕ್ಲೆಂಚ ಬನ್ನಿನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಸ್ತ್ ಗಮ್ಮತ್ ಅನ್ನಿಂది ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನಮಗೆ. ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಸೊ ಇನ್ನಿಕೆ ಈ ಬ್ಲಾಗ್ ಎಂಡ್ ಬಂದಲ್ಲ
ನಿಕ್ಲಿಗೆ ಹೆಲ್ಪ್ ಮಾಡ್ಬಾರಿತ್ತಿನ ಒಂಜಿ ಡಿಸ್ಕ್ರಿಪ್ಷನ್ ಫುಲ್ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಪಾರ್ದುಲ್ಲ ಅಕ್ಲೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಾರಿ ಶೋಕ್ ನಮ್ಮ ಇಂಚ ಖರ್ಚು ಮಾಡ್ಬೋದಲ್ಲ ಈ ಜೋಕ್ಲೊಟ್ಟಿಗೆ ನಮ್ಮ ಸೆಲೆಬ್ರೇಷನ್ ಖುಷಿ ಆಗ್ಬೋದು, ಮನಸ್ಸು ಮಸ್ತ್ ಸಮಾಧಾನ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಬಾಯ್.